ಅಶೋಕ ಜನಮನ 2024ಕ್ಕೆ ಸಾವಿರಾರು ಮಂದಿಗೆ ವಸ್ತ್ರದಾನ ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಈಗಾಗಲೇ ಸಾವಿರಾರು ಮಂದಿ ಜನರು ಆಗಮಿಸ್ತಾ ಇದ್ದಾರೆ. ಈ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಏನು ಶಾಸಕರು ಹೇಳಿದ್ದಾರೆ, ಒಂದು ಮನೆಯಿಂದ ಎಷ್ಟು ಮಂದಿ ಆಗಮಿಸ್ತಾರೆ ಅವರೆಲ್ಲರಿಗೂ ಕೂಡ ವಸ್ತ್ರದಾನ ಮಾಡುವಂಥದ್ದು. ಅಂದರೆ ಎಷ್ಟು ಸಾವಿರ ಮಂದಿ ಬಂದರೂ ಕೂಡ ಅವರಿಗೆ ಇಲ್ಲಿ ವಸ್ತ್ರ ನಮ್ಮಲ್ಲಿ ರೆಡಿ ಇರ್ತದೆ. ಅಂದರೆ ಸಂಜೆ 5:30ರವರೆಗೆ ಏನು ಜನರು ಬರ್ತಾರೆ ಅವರೆಲ್ಲರಿಗೂ ಕೂಡ ವಸ್ತ್ರವನ್ನು ವಿತರಿಸುವಂಥ ಒಂದು ಕೆಲಸ ಆಗ್ತದೆ. ಹಾಗಾದರೆ ಈ ವಸ್ತ್ರಗಳನ್ನು ಎಲ್ಲಿ ಇಡಲಾಗಿದೆ ಮತ್ತು ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಬನ್ನಿ ನೋಡೋಣ. ಇದಕ್ಕಿಂತಲೇ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ಕೊಂಬೆಟ್ಟು ಈ ಒಂದು ಕ್ರೀಡಾಂಗಣದ ಗ್ಯಾಲರಿ ಏನಿದೆ, ಈ ಗ್ಯಾಲರಿಯಲ್ಲಿ ಸಂಪೂರ್ಣವಾಗಿ ನಾವು ಕಾಣ್ತಾ ಇರುವಂಥದ್ದು ಇದೀಗ ವಸ್ತ್ರವನ್ನು ಇಲ್ಲಿ ಸ್ಟಾಕ್ ಮಾಡಿರುವಂಥದ್ದು. ವಸ್ತ್ರಗಳನ್ನು ಏನು ಪುರುಷರಿಗೆ ಕೊಡುವಂತಹ ಬ್ಲಾಂಕೆಟ್ ಆಗಿರ್ಬೋದು ಮತ್ತು ಮಹಿಳೆಯರಿಗೆ ಕೊಡುವಂತಹ ಸೀರೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಇಲ್ಲಿ ಸ್ಟಾಕ್ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲಿಂದ ಮತ್ತೆ ಏನು ಈಗಾಗಲೇ 20ರಷ್ಟು ಕೌಂಟರ್ಗಳನ್ನು ಮಾಡಿದ್ದಾರೆ. ಆ ಕೌಂಟರ್ಗಳಿಗೆ ಇಲ್ಲಿಂದ ಸಾಗಿಸುವಂಥ ವ್ಯವಸ್ಥೆ ಕೂಡ ಆಗ್ತದೆ. ಇದರ ಒಂದು ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದನ್ನು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿಹಾಲ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ವಸ್ತ್ರಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆ ಮಾಡ್ತಾ ಇದ್ರು. ಎಷ್ಟು ಸಾವಿರ ಮಂದಿ ಆಗಮಿಸಿದ್ರು, ಅದಕ್ಕೆ ರೆಡಿ ಇದೀರ ಅಂತ ಮೊನ್ನೆ ಶಾಸಕರು ಹೇಳಿದರು. ಸೊ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ? ಎಲ್ಲರಿಗೂ ಮೊದಲನೇದಾಗಿ ವೀಕ್ಷಕರಿಗಾಗಿ ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ವಸ್ತ್ರ ಸಂಯೋಜನೆ ಸಮಿತಿಯಲ್ಲಿ ನಾವು ಯಾವ ಥರದ ಒಂದು ಪೂರ್ವ ಸಿದ್ಧತೆಯನ್ನೇ ಮಾಡಿದ್ದೇವೆ ಅಂತ ಹೇಳಿದರೆ, ಈ ಒಂದು ವೇರ್ಹೌಸನ್ನು ನಾವು ರೆಡಿ ಮಾಡಿದ್ದೇವೆ. ಇಲ್ಲಿ ಸಾಧಾರಣ ಒಂದು ನಮ್ಮ ಹತ್ರ ಈಗ ಈ ಕಡೆ ನೀವು ನೋಡಿದರೆ ಸೀರೆಗಳ ಸ್ಟಾಕ್ ಇದೆ, ಈ ಕಡೆ ನೋಡಿದರೆ ಬೆಡ್ಶೀಟ್ಗಳ ಸ್ಟಾಕ್ ಇದೆ. ಮೇನ್ ಸ್ಟಾಕ್ ಇರುವಂಥದ್ದು ಬೇರೆ ಗೋಡನಲ್ಲಿ ಇದೆ. ನಾವು ಅಲ್ಲಿ ಹೇಗಂದರೆ ಹಿಂದುಗಡೆ 3-4 ಲಾರಿಗಳು ರೆಡಿ ಇದೆ. ಸೊ ಅಲ್ಲಿ ಇಲ್ಲಿ ಖಾಲಿ ಆದ ಕೂಡಲೇ ನಾವು ತಂದಿರ್ತೇವೆ. ಯಾಕಂದರೆ ಏನು ಸಮಸ್ಯೆ ಆಗಬಾರ್ದು, ಇಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಫಿಲ್ಟರ್ ಆಗಿ ಮಾಡ್ತಾ ಇದ್ದೀವಿ. ಅಲ್ಲಿಂದ ಖಾಲಿ ಆದ ಕೂಡಲೇ ಸ್ಟಾಕ್ ತಂದಿರೋದು. ಈಗಾಗಲೇ ನೀವು ಅಲ್ಲಿ ಕೌಂಟರ್ ನೋಡಿದರೆ 20 ಕೌಂಟರ್ಗಳು ರೆಡಿ ಇದೆ. ಸೊ ನಮ್ಮ ಯೋಜನೆ ಯಾವ ಥರದ್ದು ಇದೆ ಅಂದರೆ, ಇವರೆಲ್ಲ ಯುವಕರು ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಒಂದು ಕಾರ್ಯಕರ್ತರ ತಂಡ, ನಮ್ಮ ಯುವಕರ ತಂಡ ನಮ್ಮೊಂದಿಗೆ ಇರುವುದರಿಂದ ಈ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕಂದರೆ ಒಂದೊಂದು ಬ್ಯಾಗ್ ಒಳಗೆ 600-800 ಬೆಡ್ಶೀಟ್ಗಳಿವೆ. ಸೊ 1-1.5 ಟನ್ ತೂಕದಷ್ಟು ಇರುವಂತಹ ಬೆಡ್ಶೀಟ್ ನಾವೆಲ್ಲ ಸೇರಿ ಒಂದು ದೀಪಾವಳಿ ಹಬ್ಬದಂದು ನಾವೆಲ್ಲ, ಬೇರೆ ಯಾವ ಕೂಲಿ ಕಾರ್ಮಿಕರು ಯಾರೂ ಇಲ್ಲ, ನಮ್ಮ ಕಾರ್ಯಕರ್ತರೇ ನಾವು ಕೂಡ ಹೆಗಲು ಕೊಟ್ಟು ಇದನ್ನು ಒಂದು ಮುಟ್ಟಿಸುವಂತ ಕೆಲಸ ಮಾಡ್ತಿದ್ವಿ. ಸೊ ಇಲ್ಲಿಗೆ ಇವತ್ತು ಬೆಳಿಗ್ಗೆ ಒಂದು ಲೋಡ್ ಬಂದಿದೆ, ನಿನ್ನೆ ಸಂಜೆ ಒಂದು ಲೋಡ್ ಬಂದಿದೆ. ಸೊ ನಮ್ಮ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿದ್ರೆ 20 ಕೌಂಟರ್ಗೆ ಬೇಕಾದಷ್ಟು ನಾವು ಇಡ್ತೇವೆ. ಸೊ ಈಗ ನೀವು ಕೌಂಟರ್ಗಳ ಕೌಂಟ್ ಕೂಡ ಹಾಗೆ, ಫಸ್ಟ್ 2 ಕೌಂಟರ್ ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಇಟ್ಟಿದ್ದೇವೆ ಹಾಗೂ ವೃದ್ಧರಿಗೆ. ಬಾಕಿಯ 4 ಕೌಂಟರ್ಗಳು ನಾವು ಪುರುಷರಿಗೆ ಇಟ್ಟಿದ್ದೇವೆ. ಬಾಕಿಯ 9-10 ಕೌಂಟರ್ಗಳು ನಾವು ಮಹಿಳೆಯರಿಗೆ ಇಟ್ಟಿದ್ದೇವೆ. ಸೊ ಅಲ್ಲಿ ಕೂಡ ಹಾಗೆ ಪ್ರತಿ ಒಂದು ಕೌಂಟರಿಗೆ ನಾವು 2 ಸೂಪರ್ವೈಸರ್ಗಳನ್ನು ಇಟ್ಟಿದ್ದೇವೆ. ಸೊ ಆ ಸೂಪರ್ವೈಸರ್ಗಳು ಈಗ ವಸ್ತ್ರ ಕೊಡುವ ವಿತರಣೆ ಮಾಡುವಂಥ ಸಮಿತಿಯೊಟ್ಟಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಅಲ್ಲಿ ಸ್ಟಾಕ್ ಮುಗಿತಾ ಬರುವಾಗ ಅಲ್ಲಿಂದ ಇನ್ಫಾರ್ಮೇಷನ್ ಬರ್ತದೆ, ಅಲ್ಲಿಂದ ವಾಕಿ ಟಾಕಿ ಮೂಲಕ ಇಲ್ಲಿ ಇನ್ಫಾರ್ಮೇಷನ್ ಬರ್ತದೆ, ಇಲ್ಲಿ ನಾವು ರೆಡಿ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಕೂಡ ಹಾಗೆ ಪ್ರತಿ ಒಂದು 2 ಕೌಂಟರಿಗೆ ಒಬ್ಬೊಬ್ಬ ಉಸ್ತುವಾರಿಯನ್ನು ಇಟ್ಟಿದ್ದೇವೆ. ಸೊ ಅಲ್ಲಿಂದ ನಮಗೆ ಲೈವ್ ಇನ್ಫಾರ್ಮೇಷನ್ ಬರ್ತಾ ಇರ್ತದೆ. ಕೌಂಟರ್ 3ರಲ್ಲಿ ಸೀರೆ ಅರ್ಧ 10 ಬಂದಾಗ 3 ರೆಡಿ ಆಗ್ಬೋದು. ಸೊ ಆ ಥರದ ಒಂದು ವ್ಯವಸ್ಥೆಯನ್ನು ನಾವೊಂದು ಪ್ಲಾನ್ ಮಾಡಿದ್ದೇವೆ. ಕಳೆದ ವರ್ಷ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೆವು, ಯಶಸ್ವಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಈ ವರ್ಷ ಕೂಡ ಯುವಕರ ಬಲದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಖಂಡಿತವಾಗಿಯೂ 100% ಅದನ್ನು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ನಮಗೆ ಭರವಸೆ ಇದೆ. ಸರ್, ಈಗ ಕಳೆದ ಸಲವೂ ಕೂಡ ಇಲ್ಲೇ ಆಗಿರುವಂಥದ್ದು, ಸಾವಿರಾರು ಮಂದಿ ಆಗಮಿಸಿದ್ರು. ಸೊ ಕಳೆದ ಸಲ ಆಗಿರುವುದಕ್ಕಿಂತ ಈ ಬಾರಿ ವಿಭಿನ್ನವಾಗಿ ಏನಾದರೂ ಅಂದರೆ ಹೆಚ್ಚುವರಿಯಾಗಿ ವಸ್ತ್ರವನ್ನು ಮಾಡುವಂಥದ್ದು ಏನಾದರೂ ಮಾಡಿಕೊಂಡಿದ್ದೀರಾ? ವ್ಯವಸ್ಥೆ ಕೂಡ ಹಾಗೆ. ಕಳೆದ ವರ್ಷ ನಾವು 63,000 ಮಂದಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಬಟ್ ಈ ವರ್ಷ ನಾವು 75 ಮತ್ತು ಅಧಿಕ ನಿರೀಕ್ಷೆ. ಈಗ 75ಗೆ ಬೇಕಾದಷ್ಟು ಸ್ಟಾಕ್ ರೆಡಿ ಇದೆ. ಇನ್ನೂ ಕೂಡ 10-15 ಬಫರ್ ಇಟ್ಕೊಂಡಿದ್ದೇವೆ. ಮತ್ತು ನಾವು ಬೇರೆ ಗೋಡನಲ್ಲಿ ವ್ಯವಸ್ಥೆಗಳಿವೆ. ಲಾಸ್ಟ್ ಟೈಮ್ ನಮಗೆ ಆದ ಸಣ್ಣ ಪುಟ್ಟ ತಪ್ಪುಗಳೇನಿವೆ ಅದನ್ನು ನಾವು ರೆಕ್ಟಿಫೈ ಮಾಡಿದ್ದೀವಿ. ಯಾವ ಥರ ಜನ ಎಷ್ಟು ಇಡಬೇಕು, ಯಾವ ಥರ ಕೋಆರ್ಡಿನೇಷನ್ ಮಾಡಬೇಕು. ಮತ್ತು ಪ್ರತಿಯೊಂದು ಕೌಂಟರಲ್ಲಿ ನಾವು ಈ ಸರ್ತಿ ವಾಕಿ ಟಾಕಿ ಕೂಡ ಇಟ್ಟಿದ್ದೇವೆ, ಕೋಆರ್ಡಿನೇಷನ್ ಇರಲಿ ಅಂತ. ಸೊ ಅಲ್ಲಿ ಖಾಲಿ ಆದ ಕೂಡಲೇ ಅವರು ತಿಳಿಸ್ತಾರೆ. ಅಲ್ಲಿ ನಮ್ಮ ಜನ ಕೂಡ ಇದ್ದಾರೆ ಮತ್ತು ವಸ್ತ್ರ ವಿತರಣೆ ಮಾಡುವ ಜನ ಕೂಡ ಇದ್ದಾರೆ. ಸೊ ಅವರು ಸೂಪರ್ವೈಸರ್ ಕೋಆರ್ಡಿನೇಟ್ ಮಾಡ್ತಾರೆ. ನಮ್ಮದು ಇದು ಮುಗಿತಾ ಬಂತು, ಇಲ್ಲಿ ಮುಗಿತಾ ಬಂತು, ಅಲ್ಲಿ ಮುಗಿತಾ ಬರುವಾಗ ಇಲ್ಲಿ ರೆಡಿ ಆಗ್ತದೆ. ಸೊ ಇಲ್ಲಿಂದ ಹೋಗುವಂಥ ವ್ಯವಸ್ಥೆ ಆಗ್ತದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಿಂದಾಗಿ, ನಮ್ಮ ಈ ಸಮಿತಿಯಿಂದಾಗಿ ಅಲ್ಲಿ ಬಂದಂಥ ಅತಿಥಿಗಳು ಯಾರಿದ್ದಾರೆ, ನಮ್ಮ ಇಲ್ಲಿ ಕಾರ್ಯಕ್ರಮದಲ್ಲಿ ಸೇರಿರುವವರೆಲ್ಲ ನಮ್ಮ ಅತಿಥಿಗಳು. ನಮ್ಮ ಉದ್ದೇಶ ಎಲ್ಲರ ಜೊತೆ ಸೇರಿಕೊಂಡು ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕಂತ ನಮ್ಮ ಉದ್ದೇಶ. ಖುಷಿಯಿಂದ. ಎಷ್ಟು ಮಂದಿ ಇದ್ದಾರೆ ಸಮಿತಿಯಲ್ಲಿ? ಈಗ 35 ಜನ ವರ್ಕಿಂಗ್ ಇದ್ದಾರೆ. ಪ್ಲಸ್ ನಾವು ಶಿಫ್ಟ್ ಥರ ಮಾಡಿದ್ದೀವಿ. ಸ್ವಲ್ಪ ಜನ ಈಗ ಕೂತ್ಕೊಂಡಿದ್ದಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಅವರು ಬರ್ತಾರೆ. ಒಟ್ಟಿಗೆ 50 ಜನರ ತಂಡ, ಎಲ್ಲ ಯುವಕರೇ. ನಾವೇನು ಬರಬೇಕು ಈಗಲ್ಲ, ಅವರೇ ಸ್ವ ಇಚ್ಛೆಯಿಂದ ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವಂಥ ಯುವಕರು ನಮ್ಮ ಜೊತೆ ಇದ್ದಾರೆ. ಸೊ ಅವರಿಂದಾಗಿ ಈ ಒಂದು ವ್ಯವಸ್ಥೆ
ಆರಾಮದಲ್ಲಿ ನಡೀತಾ ಇದೆ. ಸಾಕಷ್ಟು ಸ್ಟಾಕ್ ಮಾಡಿಕೊಂಡಿದ್ದಾರೆ. ಎಷ್ಟು ಅಂದಾಜು ವೆಚ್ಚದಲ್ಲಿ ಈಗ ವಸ್ತ್ರಗಳು ಬಂದಿವೆ? ಅದರ ಅಕೌಂಟ್ಸ್ ಡೀಟೇಲ್ ನಮಗೆ ಗೊತ್ತಿಲ್ಲ, ಬಟ್ ಕೌಂಟ್ ನಮಗೆ ಗೊತ್ತಿದೆ ಯಾವ ಥರ ಅಂತ. ಸೊ ಈಗಾಗಲೇ 75,000ಕ್ಕಿಂತ ಮಿಕ್ಕಿ ಜನ ಬಂದರೂ ಕೂಡ ಅವರಿಗೆ ವ್ಯವಸ್ಥೆ ಮಾಡೋದು, ಯಾರೇ ಬರಲಿ ರಾತ್ರಿ ಅಂದರೆ ಆ್ಯಕ್ಚುಲಿ ಇರೋದು 4-5 ಗಂಟೆವರೆಗೆ, ಬಟ್ ಕಳೆದ ವರ್ಷ ಕೂಡ ಹಾಗೆ 8 ಗಂಟೆ ಕೂಡ ಕೆಲವು ಕೆಲಸ ಬಿಟ್ಟು ಬಂದವರಿದ್ದರು. ಸೊ ಅವರಿಗೂ ಕೂಡ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಸೊ ಅವರು ಬಂದರೂ ಕೂಡ ಅವರಿಗೆ ಕಡಿಮೆ ಆಗದಾಗೆ ಬಫರ್ ಸ್ಟಾಕ್ ಕೂಡ ನಮ್ಮ ಹತ್ರ ವ್ಯವಸ್ಥೆ ಇದೆ. ಎಸ್ ಎಸ್, ಥ್ಯಾಂಕ್ ಯು. ಈಗಾಗಲೇ ಏನು ನಿಹಾಲ್ ಶೆಟ್ಟಿ ಅವರು ಹೇಳಿದರು, ಸಾಕಷ್ಟು ಮಂದಿ ಕಾರ್ಯಕರ್ತರು ಒಳಗೊಂಡಂತೆ ಈ ಒಂದು ವ್ಯವಸ್ಥೆ ಏನು ವಸ್ತ್ರ ವಿತರಣೆಯ ಸಂಯೋಜನೆ ಒಂದು ಸಮಿತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ಅತ್ಯಂತ ಅಚ್ಚುಕಟ್ಟಿನಲ್ಲಿ ನಡೆಯಬೇಕು, ಎಲ್ಲೂ ಕೂಡ ಗೊಂದಲವಾಗದ ರೀತಿಯಲ್ಲಿ ನಡೆಯಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಕಾರ್ಯಕರ್ತರು ಸುಚರಿತ ರೈ ಬಳುವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಕಾರ್ಯಕರ್ತರಲ್ಲಿ ಏನು ಹೇಳ್ತಾರೆ ಕೇಳೋಣ. ಯಾವ ರೀತಿ ಸಿದ್ಧತೆ ನಮ್ಮದು ಈಗ ಆಲ್ಮೋಸ್ಟ್ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ ಸರ್. ಇಲ್ಲಿ ನಾವು ನಿನ್ನೆ ಬೆಳಗ್ಗೆ ಬಂದವರು ಖಾಲಿ ಮನೆಗೆ ಒಂದು ಫ್ರೆಶ್ ಅಪ್ ಆಗಲಿಕ್ಕೆ ಮಾತ್ರ ಹೋದದ್ದು, ಯಾಕಂದರೆ ಒಂದು ಬರದ ಸಿದ್ಧತೆ ನಡೀತಾ ಉಂಟು. ಈಗ ಜನಗಳು ಸಹ ಸೇರ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಉಂಟು. ಏನು ಖುಷಿ ನಿಮಗೆ, ಏನು ಮನಸ್ಸು ನಿಮಗೆ ಇದೆ? ಮನಸ್ಸಂದರೆ ಒಂದು ದೀಪಾವಳಿ ಹಬ್ಬ ಅಂದರೆ ಒಂದು ಸಿಹಿ ಸಂಭ್ರಮ ಸಡಗರದ ಹಬ್ಬ. ಅದರಲ್ಲಿ ಇಂಥ ಒಂದು ಸೀರೆ ಒಂದು ವಸ್ತ್ರದಾನ ಎಲ್ಲ ಮಾಡುವಂಥ ದೊಡ್ಡ ವಿಷಯ, ಅದು ಇಷ್ಟು ಜನ ಸೇರಿದಂತೂ ಇನ್ನೂ ತುಂಬ ದೊಡ್ಡ ವಿಷಯ. ಇದೇ ಒಂದು ದೊಡ್ಡ ಖುಷಿ ನಮಗೆ. ನಾವು ಎಷ್ಟು ವರ್ಷದಿಂದ ಇದರಲ್ಲಿ ಒಟ್ಟಿಗೆ ತೊಡಗಿಸಿಕೊಂಡಿದ್ದೀವಿ? ನಾವು ಆಲ್ಮೋಸ್ಟ್ ನಾನು ಕಾಲೇಜ್ ಲೈಫಿಂದ ಒಂದು 10 ವರ್ಷದಿಂದ ಇದ್ದೇನೆ. ಒಂದು 2 ವರ್ಷ ನಾನು ಬ್ಯಾಂಗ್ಳೂರಿಗೆ ಹೋದಿಂದ 2 ವರ್ಷ ಮಿಸ್ ಆಗಿರ್ಬೋದು ನನ್ನ ಅಕೌಂಟ್ನ ಪ್ರಕಾರ. ಬಟ್ ಈಗ ಆಲ್ಮೋಸ್ಟ್ ಕಂಟಿನ್ಯೂಸ್ ಒಂದು 7 ವರ್ಷದಿಂದ ಕಂಟಿನ್ಯೂಸ್ ನಾವಿದ್ದೇವೆ. ಅಣ್ಣ ಮನೆಯಲ್ಲಿ, ಅಶೋಕಣ್ಣ ಮನೆಯಲ್ಲಿ ಕೊಡಿಮೆಯಲ್ಲಿ ಕೊಡುವುದರಿಂದ ಸಹ ನಾವು ಒಟ್ಟಿಗೆ ಇದ್ದೇವೆ. ಅವರು ಈಗ MLA ಆಗೋದಕ್ಕಿಂತ ಮುಂಚೆ ನಾವು ಒಟ್ಟಿಗೆ ಇದ್ದೇವೆ. ನಾವು ಕೋಡಿಂಬಾಡಿಯಲ್ಲಿ ಕೊಡ್ತಾ ಇರ್ಬೇಕಾದ್ರೆ ನೀವು ಇದ್ದೀರಿ. ಸೊ ಆವಾಗ ಒಂದು ನಡೀತಂಥ ಕಾರ್ಯಕ್ರಮ, ಮತ್ತು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ ಇತ್ತಾ? ಖಂಡಿತ ನಿರೀಕ್ಷೆ ಇರಲಿಲ್ಲ, ಬಟ್ ಅದೇ ಒಂದು ದೊಡ್ಡ ಖುಷಿಯ ವಿಚಾರ. ಯಾಕಂದರೆ ನಾವು ಅವರ ಮನೆಯಲ್ಲಿ ಒಂದು 25,000 ಜನಕ್ಕೆ ನಾವು ಕೊಡ್ತಾ ಇದ್ವಿ. ಈಗ 3 ಅಂದರೆ 75,000 ನಾವು ಈ ವರ್ಷ ಕೊಡ್ತಾ ಇದ್ದ ಒಂದು ದೊಡ್ಡ ವಿಷಯ ಅದು ನಮಗೆ. ಅದೊಂದು ದೊಡ್ಡ ಖುಷಿಯ ವಿಚಾರ. ಅದು ಅಶೋಕಣ್ಣ ಒಂದು MLA ಆಗಿ ಇಷ್ಟು ದೊಡ್ಡ ಜನರಿಗೆ ಕೊಡ್ತಾನೆ ಅಂತ ನಾವು ಖಂಡಿತ ನೆನೆಸಿರಲಿಲ್ಲ. MLA ಆಗಿದೆ ನಮಗೆ ಒಂದು ದೊಡ್ಡ ವಿಷಯ. ಅದಲ್ಲದೆ ಇಷ್ಟು ದೊಡ್ಡ ಫಂಕ್ಷನ್ ಮಾಡಿ ಇಷ್ಟು ದೊಡ್ಡ ಜನರಿಗೆ ದೀಪಾವಳಿ ಒಂದು ಇಷ್ಟು ಕೊಡ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ತಮ್ಮ ಮನಸ್ಸಿಗೆ ಒಂದು ಖುಷಿ ಇದೆ, ನಮಗೆ ಖುಷಿ ಇದೆ, ನಮ್ಮ ಜನರಿಗೆ ಖುಷಿ ಇದೆ, ನಮ್ಮ ತಂಡಕ್ಕೆ ಖುಷಿ ಇದೆ, ಎಲ್ಲರಿಗೆ. ನಿಮ್ಮ ರೀತಿಯಲ್ಲಿ ತುಂಬ ಮಂದಿ ತಂಡದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೌದು, ನಾವೊಂದು ಆಲ್ಮೋಸ್ಟ್ ಅಂದರೆ ಈಗ ನಮಗೆ ನಿಯಲಣ್ಣವರೆಲ್ಲ ಒಳ್ಳೆ ಗೈಡ್ ಮಾಡಿ ಒಂದು 100-150 ಜನ ಎಲ್ಲ ನಾವು ಇದ್ದೇವೆ, ಟೀಮಲ್ಲಿದ್ದೇವೆ. ಹಾಗೆ ನಿನ್ನೆ ನಮಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿ ಒಂದು ಊಟ ಉಪಚಾರ ಆಗಲಿ ಎಲ್ಲ ಚೆಂದ ಮಾಡಿ ನಮಗೆ ತೊಡಗಿಸ್ಕೊಳ್ಳಿಕ್ಕೆ ಇಷ್ಟಪಟ್ಟು ಮಾಡ್ತೇವೆ. ಥ್ಯಾಂಕ್ ಯು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.